ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಹಾಗೂ ವೀಕೆಂಡ್ ಕರ್ಫ್ಯೂಗೆ ಜನತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ 2 ವಾರಗಳಿಂದ ನೈಟ್ ಕರ್ಫ್ಯೂ ಹಾಗೂ ವೀಕೆಂಡ್ ಕರ್ಫ್ಯೂನಿಂದ ಜನತೆ ರೋಸಿ ಹೋಗಿದ್ದಾರೆ. ಇದರ ಮಧ್ಯೆ ಉದ್ದಿಮೆದಾರರು ಸಂಕಷ್ಟ ಪಡುವಂತಾಗಿದೆ. ಶನಿವಾರ ಮತ್ತು ಭಾನುವಾರದಂದು ನೈಟ್ ಕರ್ಫ್ಯೂ ಹಾಗೂ ವೀಕೆಂಡ್ ಕರ್ಫ್ಯೂಗೆ ಮಾಡಿರುವುದರಿಂದ ದೊಡ್ಡ ಪ್ರಮಾಣದಲ್ಲಿ ನಷ್ಟವಾಗುತ್ತಿದೆ. ಇನ್ನು ನಮ್ಮನ್ನು ಬದುಕಲು ಬಿಡಿ ಇಲ್ಲವೇ ಸಾಯಲು ಬಿಡಿ ಎಂದು ಬ್ಯೂಟಿ ಪಾರ್ಲರ್ ಮಹಿಳೆಯರು ಅಳಲು ತೋಡಿಕೊಂಡಿದ್ದಾರೆ. ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ. ಈ ವೇಳೆ ಜ್ಯೋತಿ ಎಚ್ವಿ, ಉಮಾ, ಜೆಸಿಕಾ ತಮ್ಮ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಬಿಡಿ ಅಥವಾ ಸಾಯಲು ಬಿಡಿ ಅಂತ ಲೆಟರ್ ಕೊಟ್ಟಿದ್ದೇವೆ ಪ್ರೈಮ್ ಮಿನಿಸ್ಟರ್ಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲರಿಗೂ. ದಯವಿಟ್ಟು ನಮ್ಮ ಈ ಚಿಂತೆಯನ್ನು ನೀವು ಚಿಂತಿಸಿ ನೋಡಿ. ಯಾಕೆ ಅಂದ್ರೆ 2 ವರ್ಷದಿಂದ ಈ ಲಾಕ್ಡೌನ್ ಇಂದ ನಾವು ಅನುಭವಿಸಿದ್ದು ತುಂಬಾ ಇದೆ. ಸೊ ನಮ್ಮಿಂದ ನಮ್ಮ ಮನೆಯವರಲ್ಲದೆ ನಮ್ಮ ಸ್ಟಾಫ್ನವರು ಕೂಡ ಈ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ದಯವಿಟ್ಟು ನಮಗೆ ಬದುಕಲು ಬಿಡಿ ಇಲ್ಲದ್ರೆ ಸಾಯಲು ಅನುಮತಿ ಕೊಡಿ. ಯಾಕೆಂದ್ರೆ ಇದರಿಂದ ನಾವು ತುಂಬಾನೇ ಕಷ್ಟ ಅನುಭವಿಸಿದ್ವಿ, ತುಂಬಾನೇ ಸಾಲ ಮಾಡ್ಕೊಂಡಿದೀವಿ, ತುಂಬಾ ಲೋನ್ ತೆಗೆದಿದ್ದೀವಿ. ಅದರಿಂದ ತುಂಬಾ ಕಷ್ಟ ಆಗಿದೆ. ದಿನ ಕಸ್ಟಮರ್ ಬರೋದು ಕಡಿಮೆ ಆಗಿದ್ದಾರೆ. ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಎಕ್ಸ್ಪೈರಿ ಆಗ್ತಾ ಉಂಟು, ನಮ್ಮ ವಸ್ತುಗಳೆಲ್ಲ ಎಕ್ಸ್ಪೈರಿ ಆಗ್ತಾ ಉಂಟು. ಇದಕ್ಕೆಲ್ಲ ಯಾರು ಜವಾಬ್ದಾರಿ? ನೀವೇ ಅಲ್ವಾ? ನೀವು ನಮ್ಮ ಹತ್ರ ಎಲ್ಲ ಕೇಳ್ತೀರಾ, ನಾವು ಎಲ್ಲ ಟೈಮ್ ಟು ಟೈಮ್ ಕಟ್ತೇವೆ, ಎಷ್ಟು ಕಷ್ಟ ಆದ್ರೂ ಕಟ್ತೇವೆ. ಆದ್ರೆ ನೀವು ನಮ್ಗೆ ಏನು ಲಾಭ ಕೊಟ್ಟಿದ್ರೆ ಗೊತ್ತಿಲ್ಲ. ಸೊ ನಾವು ಈಗ ಈ ಸರ್ಕಾರದಿಂದ ಯಾವ ಲಾಭವೂ ನಮ್ಗೆ ಸಿಗ್ತಾ ಇಲ್ಲ. ದಯವಿಟ್ಟು ನಮ್ಗೆ ಬದುಕಲು ಬಿಡಿ ಇಲ್ಲದ್ರೆ ನಾವು ಈ ಕೊರೋನಾದಿಂದಾಗಿ 2 ವರ್ಷದಿಂದ ತುಂಬಾ ಸಂಕಷ್ಟದಲ್ಲಿದ್ದೇವೆ. ನಮ್ಗೆ ಸರ್ಕಾರದಿಂದ ಏನೇ ಒಂದು ಸೌಲಭ್ಯಗಳು ಕೂಡ ನಮಗೆ ಸಿಕ್ಕಿಲ್ಲ. ಹಾಗಿರುವಾಗ ಅದಲ್ಲದೆ ಪುನಃ ಈಗ ವಾರಕ್ಕೆ 2 ಸಲ ಇದೇ ತರ ನೀವು ಲಾಕ್ ಡೌನ್ ಮಾಡ್ತಾ ಇದ್ರೆ ನಾವು ಹೊಟ್ಟೆಗೆ ಅನ್ನ ತಿನ್ಬೇಕಾ ಅಲ್ಲ ಮಣ್ಣು ತಿನ್ಬೇಕಾ? ನೀವು ಇದೇ ತರ ಲಾಕ್ ಡೌನ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ನಾವು ನಾಳೆ ಆತ್ಮಹತ್ಯೆ ಮಾಡಿಕೊಳ್ಳುವ ಒಂದು ಸಂದರ್ಭ ಖಂಡಿತವಾಗ್ಲೂ ಬಂದೇ ಬರ್ತದೆ ಅಲ್ಲ. ನೀವೇನಾದ್ರೂ ಈ ಲಾಕ್ ಡೌನ್ ಅನ್ನು ನಿಲ್ಲಿಸದೇ ಇದ್ರೆ ಅಂದ್ರೆ ನಮ್ಗೆ 2 ದಿವಸ ಶನಿವಾರ ಆದಿತ್ಯವಾರ 2 ದಿವಸ ನೀವು ನಮಗೆ ಏನಾದ್ರೂ ಅಂದ್ರೆ ಲಾಕ್ ಡೌನ್ ಅನ್ನು ನಿಲ್ಲಿಸದೇ ಇದ್ರೆ ಈ ಸಂದರ್ಭದಲ್ಲಿ ನಾವು ಖಂಡಿತವಾಗ್ಲೂ ಆತ್ಮಹತ್ಯೆಗೆ ಶರಣಾಗ್ತೇವೆ. ಖಂಡಿತವಾಗ್ಲೂ ನಾವು ಆತ್ಮಹತ್ಯೆಗೆ ಶರಣಾಗ್ತೇವೆ. ನಮ್ಗೆ ಬರುವುದೇ ಒಂದು 4-5 ಕಸ್ಟಮರ್ಗಳು. ಇದು ಸಹ ಬರುವುದು ಶನಿವಾರ ಆದಿತ್ಯವಾರ ದಿವಸದಲ್ಲಿ ಮಾತ್ರ. ಆ ಕಸ್ಟಮರ್ ಬರುವಾಗ ನಾವು ಏನೆಲ್ಲ ಅಂದ್ರೆ ಇದಕ್ಕೆ ಮುಂಜಾಗ್ರತೆ ಮಾಡಬೇಕು ಅದೇ ರೀತಿ ನಾವು ಅವರನ್ನು ಮಾಡಿ ಅವರಿಗೆ ಮಾಸ್ಕ್ ಹಾಕ್ಲಿಕ್ಕೆ ಹೇಳ್ತೇವೆ, ಅವರಿಗೆ ಸ್ಯಾನಿಟೈಸರ್ ಕೊಡ್ತೇವೆ. ಅದೇ ರೀತಿ ನಾವು ಅವರನ್ನು ಅಂತರವಾಗಿ ಅಂದ್ರೆ ಇದು ಅಂತರ ಮೇಂಟೈನ್ ಮಾಡ್ತೇವೆ. ಎಲ್ಲ ರೀತಿ ಮಾಡಿ ನಾವು ಅವರನ್ನು ಅಟೆಂಡ್ ಮಾಡ್ತೇವೆ. ಹೀಗಿರುವಾಗ ಪುನಃ ನೀವು ಖಾಲಿ ಅಂದ್ರೆ ನಮ್ಗೆ ಲಾಕ್ ಡೌನ್ ಅಲ್ಲಿ ಪಾರ್ಲರ್ ಅವರಿಗೆ 2 ದಿವಸ ವಾರದಲ್ಲಿ 2 ದಿವಸ ಮಾತ್ರ ನೀವು ಇದೇ ತರ ಲಾಕ್ ಡೌನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಾವು